ಕೆಲವೊಮ್ಮೆ ಅದೃಷ್ಟಗಳು ಹೇಗೆ ಬೇಕಾದರೂ ಬರುತ್ತೆ. ಅದೃಷ್ಟ ಇದ್ದರೆ ಪ್ರಾಣಾಪಾಯದಿಂದ ಪಾರಾಗಬಹುದು ಅನ್ನೋದಕ್ಕೆ ಈ ಒಂದು ಅಪಘಾತನೇ ಸಾಕ್ಷಿ. ಒಂದು ರಸ್ತೆಯ ಬದಿಯಲ್ಲಿ ನಿಂತಿದ್ದ ಮಹಿಳೆ ತನ್ನ ಸ್ಕೂಟಿಯಲ್ಲಿ ರಸ್ತೆಯನ್ನು ದಾಟ್ತಾರೆ. ಅದೇ ಸಂದರ್ಭದಲ್ಲಿ ಬಸ್ಸನ್ನು ಓವರ್ಟೇಕ್ ಮಾಡಿ ಬಂದಂತಹ ಒಂದು ಹಾಲಿನ ವಾಹನಕ್ಕೆ ಡಿಕ್ಕಿ ಆಗ್ತಾರೆ. ಡಿಕ್ಕಿಯ ರಭಸ ನೋಡಿದರೆ ಖಂಡಿತವಾಗಿ ಅವರು ಬದುಕುಳಿಯುವಂಥ ಸಾಧ್ಯತೆಗಳೇ ಕಡಿಮೆ. ಆದರೆ ಅದೃಷ್ಟವಶಾತ್ ಒಂದಷ್ಟು ತರಚಿತ ಗಾಯಗಳಿಂದ ಯಾವುದೇ ಪ್ರಾಣಾಪಾಯ ಇಲ್ಲದೆ ಆ ಮಹಿಳೆ ಪಾರಾಗಿದ್ದಾರೆ. ಇದು ಉಡುಪಿಯ ಪೆರಂಪಳ್ಳಿಯಲ್ಲಿ ಈ ಘಟನೆ ನಡೆದಿದೆ. ಈ ಘಟನೆಯ CCTV ದೃಶ್ಯಾವಳಿಗಳು ಇದನ್ನು ನೋಡಿದವರು ಅಪಘಾತದ ತೀವ್ರತೆಗೆ ಬೆಚ್ಚಿ ಬಿದ್ದಿದ್ದಾರೆ.